ಕಾಂಗ್ರೆಸ್ ನಾಯಕ ಪ್ರಸಾದ್ ರಾಜ್ ಕಾಂಚನ್ ಹುಟ್ಟುಹಬ್ಬದ ಪ್ರಯುಕ್ತ ಉಡುಪಿ ಜಿಲ್ಲಾ ಕಾಂಗ್ರೆಸ್ ಕಚೇರಿ ಸೇರಿದಂತೆ 3 ಕಡೆಗಳಲ್ಲಿ ಬೃಹತ್ ನೇತ್ರದಾನ ಶಿಬಿರ ಹಾಗೂ ನೇತ್ರದಾನ ಮಾಹಿತಿ ಶಿಬಿರವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮದ ಉದ್ಘಾಟನೆಯನ್ನ ಕೆಪಿಸಿಸಿ ಪ್ರಚಾರ ಸಮಿತಿ ಅಧ್ಯಕ್ಷ ಮಾಜಿ ಸಚಿವರಾದ ವಿನಯ್ ಕುಮಾರ್ ಸೊರಕೆ ಅವರು ದೀಪ ಬೆಳಗಿಸುವುದರ ಮೂಲಕ ಚಾಲನೆಯನ್ನ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ವಿನಯ್ ಕುಮಾರ್ ಸೊರಕೆ ಅವರು ಕಾಂಗ್ರೆಸ್ ಕಚೇರಿಯಲ್ಲಿ ನೇತ್ರದಾನ ಮಾಡಲು ಸೇರಿರುವ ಯುವಕರ ತಂಡು ಕಂಡು ಹರ್ಷ ವ್ಯಕ್ತಪಡಿಸಿದರು. ಇವತ್ತು ನಮ್ಮನ್ನೆಲ್ಲ ಸ್ಫೂರ್ತಿಗೊಳಿಸುವ ಕಾರ್ಯಕ್ರಮ ನಡೆದಿದೆ. ಇವತ್ತು ಯುವಕರನ್ನೆಲ್ಲ ಒಟ್ಟು ಸೇರಿಸಿ ಸಮಾಜಮುಖಿ ಕೆಲಸ ಮಾಡಲು ಮುಂದಾಗಿರುವುದು ಶ್ಲಾಘನೀಯ ಎಂದರು. ಆದರೆ ನಮ್ಮ ವಿರೋಧ ಪಕ್ಷ 11 ವರ್ಷಗಳ ಹಿಂದೆ ಈ ರಾಷ್ಟ್ರದ ಪ್ರಧಾನಮಂತ್ರಿಯಾಗಿ ಬಂದಂತ ಮೋದಿಯವರು ಘೋಷಣೆ ಮಾಡಿದರು, 1 ವರ್ಷಕ್ಕೆ 2 ಕೋಟಿ ಜನರಿಗೆ ಉದ್ಯೋಗ ಕೊಡ್ತೇವೆ ಅಂತೇಳಿ. 11 ವರ್ಷಗಳಾಯಿತು. 11 ವರ್ಷಗಳ ಆಚರಣೆಯನ್ನ ಇವತ್ತು ಬಹಳ ಸಂಭ್ರಮದಿಂದ ಎಲ್ಲ ಕಡೆಯಲ್ಲಿ ಆಚರಿಸಿದ್ದಾರೆ. 22 ಕೋಟಿ ಯುವಕರಿಗೆ ಉದ್ಯೋಗ ಕೊಡಬೇಕಾಗಿತ್ತು. ಆದರೆ ಇವತ್ತು 1 ಲಕ್ಷ ಜನರಿಗೆ ಕೂಡ ಉದ್ಯೋಗ ಸಿಗುವಂತ ಅವಕಾಶ ಆಗಲಿಲ್ಲ. ಇದು ಯುವಕರಿಗೆ ಮಾಡಿದಂತ ದ್ರೋಹ. ಯುವಕರನ್ನ ಬರೇ ದಾರಿ ತಪ್ಪಿಸುವಂಥದ್ದು, ಅವರಲ್ಲಿ ಬೇರೆ ಬೇರೆ ರೀತಿಯ ಸಾಮಾಜಿಕ ಪಿಡುಗುಗಳನ್ನು ತುಂಬುವುದರ ಮುಖಾಂತರ ಅವರ ಭವಿಷ್ಯವನ್ನು ಹಾಳು ಮಾಡುವಂಥ ಕೆಲಸ ಕಾರ್ಯವನ್ನ ಕೆಲವು ಸಂಘಟನೆಗಳು ಮಾಡ್ತಾ ಇದೆ. ಇದರ ಬಗ್ಗೆ ನಾವು ಜಾಗೃತರಾಗಿರ್ಬೇಕು. ಇವತ್ತು ಏನು ಇಲ್ಲಿ ಯುವಕರು ತಾವು ಸೇರಿದ್ದೀರಿ, ಇವತ್ತು ನಮ್ಮ ದೇಶ. ಇದೇ ವೇಳೆ ಮಾತನಾಡಿದ ಕಾಂಗ್ರೆಸ್ ಮುಖಂಡ ಐವಾನ್ ಡಿಸೋಜಾ ಅವರು ಮನುಷ್ಯ ಸಾಧನೆಗಳ ಶಿಖರ ಏರಬೇಕಾದ್ರೆ ಕಣ್ಣುಗಳು ಬಹುಮುಖ್ಯ ಪಾತ್ರ ವಹಿಸುತ್ತವೆ. ಇವತ್ತು ಕಣ್ಣುಗಳ ದಾನಕ್ಕೆ ಯುವ ಸಮೂಹ ಮುಂದೆ ಬಂದಿರುವುದು ಕಂಡು ಬರುತ್ತಿದೆ. ಯಾವತ್ತು ಹೊಸ ಮುಖಗಳಿಗೆ ಕಣ್ಣಿನ ಬಗ್ಗೆ ಕಾಳಜಿ ಬಂತು, ಸಮಾಜದ ಬಗ್ಗೆ ಚಿಂತನೆ ಬಂತು, ಆವಾಗ ಕಾಂಗ್ರೆಸ್ ಪಕ್ಷದ ಭವಿಷ್ಯ 10 ವರ್ಷ ಮುಂದೆ ಹೋದಂತೆ ಎಂದರು. ಸಮಾಜಕ್ಕೆ ಒಬ್ಬ ಒಳ್ಳೆಯ ನಾಯಕತ್ವದ ಒಂದು ಕುರುಹು ಸಿಕ್ಕಿದೆ ನಮಗೆ. ಹಾಗಾಗಿ ಅವರ ಭಕ್ತರಿಗೆ ನಾನು ಬರದೇ ಇದ್ದೆ, ಇಲ್ಲೇ ಒಂದು ಕಡೆ ಅವರಿಗೆ ನಾನು ಬೆಂಬಲ ಕೊಡುವಂತದ್ದು ಅವಶ್ಯಕತೆ ಇದೆ ಅಂತ ನಾನು ಭಾವಿಸಿ ನಾನು ಮನೆಗೆ ಹೋಗಿ ಒಳ್ಳೆಯ ಡ್ರೆಸ್ ಅಲ್ಲಿ ಚಿಕ್ಕ ಡ್ರೆಸ್ ಅನ್ನು ಹಾಕಿ ನಾನು ಈ ಸಮಾರಂಭದಲ್ಲಿ ಭಾಗಿಯಾಗಿದ್ದೇನೆ. ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗುವುದಿಲ್ಲ. ಇವತ್ತು ಡೊನೇಟ್ ಐಸ್ ಗಿವ್ ಸೈಟ್ ಅಂತ ಒಂದು ದೇಹವಾಕ್ಯದ ಅಡಿಯಲ್ಲಿ ಕಣ್ಣುಗಳು ಸಮಾಜದ ಕಣ್ಣುಗಳು ಅಂತ ನಾವು ಹೇಳ್ತೇವೆ. ಕಣ್ಣುಗಳು ಇಲ್ಲದಿದ್ರೆ ಪ್ರಪಂಚದಲ್ಲಿ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬ ಕುರುಡನಾದರೆ ಅವರ ಶಕ್ತಿ, ಅವರಿಗೆ ಬರ್ತಕ್ಕಂಥ ವಿಚಾರಗಳು, ಅವರು ನಡೆದುಕೊಂಡು ಹೋಗತಕ್ಕಂಥ ರೀತಿ ಸಮಾಜದಲ್ಲಿ ಬಹಳ ಕಷ್ಟಪಡ್ತಕ್ಕಂಥ ದಿನಗಳು. ಕಣ್ಣು ಇಲ್ಲದೆ ಹುಟ್ಟುಹಬ್ಬ ಆಚರಿಸಿಕೊಂಡ ಪ್ರಸಾದ್ ರಾಜ್ ಕಾಂಚನ್ ಅವರು ಮಾತನಾಡಿ, ಈ ಬಾರಿ ಯುವ ಕಾಂಗ್ರೆಸ್ ಕಾರ್ಯಕರ್ತರು ನೇತ್ರದಾನ ಹೆಸರಲ್ಲಿ ಯುವಕರನ್ನ ಸಂಘಟಿಸುವ ಮಹತ್ತರ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ನಾವು ರಾಜಕೀಯದಲ್ಲಿ ಸಮಾಜ ಸೇವೆಯ ಮೂಲಕ ಬೆಳೆಯಬೇಕಾಗಿದೆ ಎಂದು ಹೇಳಿದರು. ನಿಮ್ಮ ಜನ್ಮದಿನ ಬರ್ತಾ ಇದೆ, ನಾವು ಏನಾದರೂ ಮಾಡಿ ತೋರಿಸಬೇಕು ಅಂತ ನಾನು ಅವರಿಗೆ ಒಂದು ಕಂಡೀಷನ್ ಹಾಕಿತ್ತು. ನಮ್ಮ ಪಕ್ಷದಲ್ಲಿ ಯುವ ಸಂಘಟನೆ ಕಡಿಮೆ ಇದೆ, ನೀವೇನಾದ್ರೂ ಯುವ ಸಂಘಟನೆಯನ್ನ ನನ್ನ ದಿನದಂದು ನೀವು ತೋರಿಸಿದ್ರೆ ಖಂಡಿತವಾಗಿಯೂ ನಾನು ಜನ್ಮದಿನ ಆಚರಣೆ ಮಾಡಲಿಕ್ಕೆ ಅವಕಾಶ ಕೊಡ್ತೇನೆ. ಸೊ ಅದೇ ರೀತಿಯಲ್ಲಿ ಉಡುಪಿ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷನಾದ ಸುದೇಶ್ ಶೆಟ್ಟಿ ಮತ್ತು 2 ಬ್ಲಾಕ್ನ ಅಧ್ಯಕ್ಷನಾದ ಯುವಕರ ಅಧ್ಯಕ್ಷನಾದ ಸಜ್ಜನ್ ಶೆಟ್ಟಿ ಮತ್ತು ಜೇಸನ್ ಅವರು ಒಂದು ದೊಡ್ಡ ಯುವಕರ ತಂಡವನ್ನು ಕಟ್ಟಿಕೊಂಡು ಕಾಂಗ್ರೆಸ್ ಪಕ್ಷಕ್ಕೆ ಖಂಡಿತವಾಗಿ ನಮ್ಮ ನೇತೃತ್ವದಲ್ಲಿ ನಾವು ನಿಮ್ಮ ಜೊತೆ ಇದ್ದೇವೆ, ನಿಮ್ಮ ಜನ್ಮದಿನದೋಸ್ಕರ. ಕಾರ್ಯಕ್ರಮದಲ್ಲಿ ಸರಳಾ ಕಾಂಚನ್, ಐವಾನ್ ಡಿಸೋಜಾ, ದಿನಕರ್ ಹೇರೂರು, ಫಾದರ್ ವಿಲಿಯಂ ಮಾರ್ಟಿಸ್, ಗೀತಾ ಬಾಗ್ಲೆ, ಜ್ಯೋತಿ ಹೆಬ್ಬಾರ್, ಬ್ರಹ್ಮಾವರ ಬ್ಲಾಕ್ ಪ್ರೆಸಿಡೆಂಟ್ ರಾಘವೇಂದ್ರ ಶೆಟ್ಟಿ, ಕಿಶನ್ ಹೆಗ್ಡೆ ಕೊಳಕೆಬೈಲ್, ಎಂಎ ಗಫೂರ್, ರೆವರೆಂಡ್ ಫಾದರ್ ಸಂತೋಷ್, ಹರಿಪ್ರಸಾದ್ ರೈ, ಭುಜಂಗ ಶೆಟ್ಟಿ, ಪ್ರಸಾದ್ ನೇತ್ರಾಲಯದ ವೈದ್ಯರು ಹಾಗೂ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಶ್ರೀಜಿತ್, ವಿ4 ನ್ಯೂಸ್, ಉಡುಪಿ. Pull up the flicks and I take it on gear. Pull up the hands and I feel no fear. I dig a don. I sick a don. Take it on the roll and the show and the
Pull out the face and Volkswagen Virtus, German engineered for unmatched safety. Volkswagen Mangalore, Airport Road, Yeyadi, Mangalore. Volkswagen.